ಮಲ್ಪುಡಗಳು ಯಜಮಾನ ಮಕ್ಕಳು ಆ ಹುಡುಗಿ ಮುಹೂರ್ತ ತಕ್ಕಲು ಬೇತೆ ವ್ಯವಸ್ಥೆ ಇಟ್ಟು ಯೋಚನೆ ಮಾಡಿ ಮಕ್ಕಳ ಮಲ್ಪುಡಂದೇ ಬರ್ತೀನಿ ಬುಡಂಗಡಿ ಬರ್ತಿದ್ದೆ ಒರಿ ಮನಸ್ಸು ಬರ್ತದೆ ಏಕ ಜನರು ಅಕಲ ಸಮಸ್ಯೆ ಎಂಟು ನೋಡಿ ನಂಗೆ ಗೊತ್ತಿಲ್ಲ ನಂಗೆ ಓಡೋದು ಬೈತೀನಿ ಅಕಲೆ ನನಗೆ ನಿರಾಸೆ ಒರಿ ಮನಸ್ಸು ಬರ್ತದೆ ಏನು ಮಾಡ್ತಾ ಬಾಬಾ ಒಂತ ಅವಚನ ಅವಕಾಶ ಕೊಡು ಒಂತ ಮನೆಗೆ ಬಂದ ವ್ಯವಸ್ಥೆ ಮಸ್ತ್ ಬಾತ್ ತಾಳ್ಮೆ ಪರೀಕ್ಷೆ ಮಾಡ್ಬೋದು ಯಾರು ಈತಿ ಗೊತ್ತು ನಿಮಗೆ ಸಮಾಧಾನ ಬಂದೆ ಗೊತ್ತಾಯ್ತಾ ಏನನ್ನು ಹೆಚ್ಚ ಮಿಂಗುತ್ತಾರಲ್ಲ ಈ ಮಣಿಪದ ಫುಲ್ಲು ತೂಕ ವ್ಯವಸ್ಥೆ ಆಪಣ ತೂಕ ಏನಪ್ಪ ಕೂಡ ಸಂಪಾದನೆ ಒಟ್ಟಾಡಿ ಆಪತ್ತು ನೋಡಿ ಬೈದಿದೆ ಕರ್ಮ ಮತ್ತು ಈ ಒಂದು ಮದ್ವೆ ಅಂತ ನಾವು ಹೊಟ್ಟು ಮದ್ವೆ ಅಂತೇಳಿ ಗೊತ್ತಾಗಲ್ಲ ನಾನು ಹೋಗಿ ನಾವು ಮದ್ವೆ ಆಗಿ ಮತ್ತೆ ಈ ಒಂದು ಪುಸ್ತಕ ಆಗ ಪನ್ಪಡ ಬಲ್ಲೆ ಇರು ನಿಕುಲ್ ಬಲ್ಲೆ ಗೊತ್ತಾಯ್ತಾ ಆಗ ಮಲ್ಲ ವ್ಯತ್ಯಾಸರೇ ಗೊತ್ತಿಲ್ಲ ಒಡೆ ಬಲ್ಲೆ ಓ ಅಣ್ಣ ಆಡ ಪೆಟ್ಟದಿಂದ ಸೈಯರಿಗೆ ಅಂಕ ಪುಡಿದು ಜೋಕುಂಟಾಗೆ ಮದುವೆ ಬಟ್ಟು ಬೇತ ಅತ್ತೆ ಸರಿ ನಿಖಿಲ್ ಮಂತ್ರಿ ಸಮ ಯಾಪಲ ಪ್ರಾಣಿಯರು ಮಂಡ್ಯ ಬೆಚ್ಚರು ಬಾರವಲ್ಲಿ ಮತ್ತೆ ಗರ್ನೋಟಿ ಬೋಯರ ಬಾರಿ ಮಲ್ಲ ಶಾಪ ಯಾನ ಬರ್ಪುಜಿ ಸ್ವಾಮಿ ದಾಲ ಆವರಣಕ್ಕೆ ಯಾರು ಇಲ್ಲ ಯಾರು ಏಕನ ಬಂದಿದ್ದೀರಾ ಆ ಹೆಸರಿಗೆ ಪಾತ್ರ ಬಿಡ್ತಿ ಜಲ ಅವಂದು ಅಂದ ನಿಖಿಲ್ನ 24 ಮನಸ್ಸಿ ಗೊತ್ತಾಯ್ತ ಎಡ್ಡೆ ನಿಖಿಲಿಗೆ ಪಾತ್ರ ಗೊತ್ತುಂಟು ಗೊತ್ತಾಯ್ತ ನಿಖಿಲಿಗೆ ಬಾಡೋದು ಪೋಸ್ಟ್ ಬರ್ತೀನಿ ಅತ್ತೆ ಆಗಿ ಅದು ಒಳ್ಳೆ ಆಯತಿ ಸಾವಿರ ಮದ್ವೆ ಅಲ್ಪ ಒಂದು ಹಂಗಿದೆ ತೊಂದ್ರೆ ಎಂತ ಮಾತಾಡೋದು ಬಾರಿ ಮಾಡ್ತಿದೆ ಅಂದ್ರೆ ಎಂತ ಪಾತ್ರ ನಡ್ಕೊಂಡು ಯಾಪಲ ಪ್ರಾಣಶಾಪ ನಾಗಶಾಪ ನೆಕ್ಕ ಮತ್ತೆ ವಿಮೋಚಂತಿ ಕಂದ ಬೊಕ್ಕ ಒಂಜಿ ಮಲ್ಲ ಕೆಳಗೆ ಕೈ ದೆತ್ತಿ ನಿನ್ನ ಅವು ಎಲ್ಲಲ್ಲಿ ಏರಿಗೆ ಆಗ ಮಲ್ಲ ಕೆಳಗೆ ಕೈ ದೆತ್ತಿ ನಿನ್ನಾಗ ಅವು ಎಲ್ಲ ಕೈ ತೂಕ ಅವ್ರು ಬಂದು ಹಚ್ಚ ಜೋಪಡಲ್ಲ ಜೋಪಡ ತೂಕ ಹೋಗ್ತಿದ್ದೀರ ಆ ಬರ್ತಳು ತೂಕ ಮತ್ತೊಂದು ಕೈ ಕಲ್ತ ಅರ್ಥದಾಗ ಗೊತ್ತಿಲ್ಲ ಒಂಜಿ ಪುಡೆ ಕಾಯಿ ಇಂದು ತಿರ್ಗಾದು ಮಾಡ್ತಾರೆ ಬೇರೆ ಎಲ್ಲ ಬಾತಿರೋದು